ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಸೊ ಇವತ್ತು ಫ್ರೈಡೇ, ವಿಜಯದಶಮಿ ದಿನ. ಸೊ ಇವತ್ತು ನಾವು ಮನೆಯಲ್ಲಿ ಹಬ್ಬ ಮಾಡ್ತೀವಿ. ಪೂಜೆ ಎಲ್ಲ ಆಯಿತು, ಅಮ್ಮ ಬೆಳಿಗ್ಗೆ ಪೂಜೆ ಮಾಡಿದ್ರು. ಇನ್ನು ಮಧ್ಯಾಹ್ನದ ಆರತಿ ಒಂದು ಬಾಕಿ ಉಂಟು, ಅದು ನೈವೇದ್ಯ ಇಟ್ಟು ಆಮೇಲೆ ಆರತಿ ಮಾಡೋದು. ಸೊ ಇನ್ನು ಹಬ್ಬದ ಊಟದ ಸಹ ಪ್ರಿಪರೇಷನ್ ನಡೀತಾ ಇದೆ. ಸೊ ಅರ್ಧ ಆಯಿತು. ಏನೇನು ಮಾಡಿದೆ ಅಂತ ನಿಮಗೆ ನಾನು ಮತ್ತೆ ತೋರಿಸ್ತೇನೆ. ಸೊ ಹಬ್ಬಕ್ಕೆ ಸ್ವಲ್ಪ ತಕ್ಕ ಮಟ್ಟಿಗೆ ನಾನು ರೆಡಿ ಆಗಿದ್ದೇನೆ, ಸ್ವಲ್ಪ ಟ್ರೆಡಿಷ್ನಲ್ ವೇರಲ್ಲಿ. ಸೊ ನನ್ನ ಅತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಹಬ್ಬಕ್ಕೆಲ್ಲ ಹೆಣ್ಮಕ್ಳೆಲ್ಲ ಸ್ವಲ್ಪ ಒಳ್ಳೆ ಮಾಡಿ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಆಗಬೇಕು ಅಂತ. ದಸರಾ ಸ್ಪೆಷಲ್ ಅಡಿಗೆ, ದಸರಾ ಸ್ಪೆಷಲ್ ಅಡಿಗೆ ಅಂತ ಏನೇನು ಐಟಮ್ ಉಂಟು ಚಲ ಹೇಳಿ. ಎಷ್ಟು ಬಗೆಯ ಐಟಮ್ ಉಂಟು ಇವತ್ತು ಉಂಟು ಸುಮಾರು ಎಷ್ಟು 5-6 ಬಗೆಯ? 5-6 ಅಲ್ಲ, 11 ಬಗೆ. 11 ಬಗೆ ಉಂಟು. 11 ಬಗೆ ಉಂಟು. ಎಂತ ನಾನು ಆದ್ಮೇಲೆ ತೋರಿಸ್ತೇನೆ ಆಯ್ತಾ. 11 ಬಗೆ ತಿನ್ನೋಗಿ ಎಷ್ಟು ಬಗೆ ಉಂಟು? ಸ್ವಲ್ಪ ಸ್ವಲ್ಪ ಎಲ್ಲ, ಯಾಕಂದ್ರೆ ನಾವು ಹೆಚ್ಚು ಜನ ಇಲ್ಲಲ್ಲ. ಈಗ ಶ್ರುತಿ ಬರ್ತಾಳೆ, ಶ್ರುತಿಯನ್ನು ಕರೆದಿದ್ದೇವೆ. ನಮ್ಗೊಂದು ನೆಂಟರು ಬೇಕಾದ್ರೆ ಶ್ರುತಿಯನ್ನು. ಹೌದೇ, ಎಲ್ಲ ಸ್ವಲ್ಪ ಸ್ವಲ್ಪ ಮಾಡುದು, ಬಟ್ ವೆರೈಟಿ. ಈಗ ಪಾಯಸ, ಅನ್ನ, ಸಾಂಬಾರು, ಮತ್ತೆಂತ ಪನೀರ್ ಇದು ರೆಡಿ ಆಯ್ತು. ಬೀನ್ಸ್ ಕಟ್ ಮಾಡ್ತಾ ಇದ್ದೇವೆ. ನೀವು ಹೇಳುದಿಲ್ಲ ಹೇಳಿ ಮತ್ತೆಲ್ಲ ಹೇಳಿ, ಅಲ್ಲ ಹೇಳುದಿಲ್ಲ ಹೇಳಿ ಮತ್ತೆ ಎಲ್ಲ ಪೂರ ಹೇಳಿ. ಅಲ್ಲ ಆದದ್ದು ಮತ್ತೆ ನಾನು ತೋರಿಸ್ತೇನೆ ಫೈನಲ್ ರಿಸಲ್ಟ್. ಎಲೆ ಉಂಟ ಇವತ್ತು ನಮ್ಗೆ. ಎಲೆ ಸಹ ತಿಂತೀಯ? ಎಲೆ ಎಂತ ತಾನೋ ಎಲೆ ತಿನ್ಲಿಕ್ಕೆ. ಸೊ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಒಂದು ಮಿಸಲ್ ಪಾವ್ದು ರೆಸಿಪಿ ತೋರಿಸ್ತೇನಂತ. ಸೊ ಅದು ನಿನ್ನೆ ನಾವು ಮಾಡಿದ್ವಿ, ನಾನು ರೆಸಿಪಿ ಶೂಟ್ ಮಾಡಿ ಇಟ್ಟಿದ್ದೆ. ನಮ್ಮದೀಗ ಅಡಿಗೆ ಆಗುವಷ್ಟರಲ್ಲಿ ನೀವು ಅದು ಆ ರೆಸಿಪಿಯನ್ನು ನೋಡ್ಕೊಂಡು ಬನ್ನಿ ಆಯ್ತಾ. ಫ್ರೆಂಡ್ಸ್, ಮಿಸಲ್ ಪಾವ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ಅಡುಗೆ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮೊದಲಿಗೆ ನಾವು ಎಣ್ಣೆನ ಬಿಸಿ ಮಾಡ್ಕೋಬೇಕು. ಸೊ ನಾನಿಲ್ಲಿ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೇನೆ. ಎಣ್ಣೆ ಸರಿಯಾಗಿ ಬಿಸಿಯಾದ ನಂತರ ಅದಕ್ಕೆ 1 ಟೀ ಸ್ಪೂನ್ನಷ್ಟು ಸಾಸಿವೆ, 2 ಚಿಟಿಕೆಯಷ್ಟು ಹಿಂಗು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನಿಲ್ಲಿ ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೇನೆ. ಸೊ ನೀವು ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. 30 ಸೆಕೆಂಡ್ಸ್ನಷ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ಹಸಿ ವಾಸನೆ ಹೋಗುವ ತನಕ. ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಆಮೇಲೆ ಅದಕ್ಕೆ 3-4 ದೊಡ್ಡ ಈರುಳ್ಳಿಯನ್ನು ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಡ್ತಾ ಇದ್ದೇನೆ. ಈರುಳ್ಳಿ ತುಂಬಾನೇ ಫ್ರೈ ಆಗಬೇಕಂತ ಏನು ಅಗತ್ಯ ಇಲ್ಲ, ಸ್ವಲ್ಪ ಅದರ ಕಲರ್ ಚೇಂಜ್ ಆದರೆ ಸಾಕು. ಈರುಳ್ಳಿ ಬೇಗ ಬೇಯಲಿಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ನೋಡಿ, ಇಷ್ಟಾದರೆ ಸಾಕು. ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ 2 ದೊಡ್ಡ ಟೊಮ್ಯಾಟೊ ಹಾಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡಿ. ಟೊಮ್ಯಾಟೊ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಬೆಂದ ನಂತರ 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೇನೆ. ಇದು ಜಾಸ್ತಿ ಖಾರ ಇರೋದಿಲ್ಲ, ಖಾರ ಬೇಕಿದ್ರೆ ನೀವು ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬಹುದು. 1/2 ಟೀ ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್, 3-4 ಟೀ ಸ್ಪೂನ್ನಷ್ಟು ಮಿಸಲ್ ಪೌಡರನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದು ಮಿಸಲ್ ಪೌಡರ್ ಬೇಕರಿಗಳಲ್ಲೆಲ್ಲ ಸಿಗುತ್ತೆ ರೆಡಿಮೇಡ್. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಮತ್ತು ಟೊಮ್ಯಾಟೊ ಆ ಮಸಾಲದೊಂದಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಸಲ್ ಮಾಡೋದಕ್ಕೆ ಬಿಳಿ ಬಟಾಣಿ ಬೇಕಿರುತ್ತೆ. ಅದನ್ನು ಮೊದಲನೇ ರಾತ್ರಿ ನೆನೆಸಿಟ್ಟು ಆಮೇಲೆ ನೀವು ನೆಕ್ಸ್ಟ್ ಡೇ ಪ್ರಿಪೇರ್ ಮಾಡುವಾಗ ಅದಕ್ಕೆ ಸ್ವಲ್ಪ ಹಳದಿ ಪೌಡರ್ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ಸೊ ಕೈಯಲ್ಲಿ ಒತ್ತಿ ನೋಡುವಾಗ ಈ ಥರ ಮ್ಯಾಶ್ ಆಗುತ್ತೆ ನೋಡಿ, ಅಷ್ಟು ಬೆಂದರೆ ಸಾಕು. ಮಸಾಲ ಪೌಡರ್ ಎಲ್ಲ ಟೊಮ್ಯಾಟೊ ಈರುಳ್ಳಿ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಆ ಬಿಳಿ ಬಟಾಣಿಯನ್ನು ಸಪ್ರೇಟಾಗಿ ತೆಗೆದು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ ನೀರನ್ನು ಚೆಲ್ಲಿಕ್ಕೆ ಹೋಗಬೇಡಿ, ನೀರನ್ನು ಮತ್ತೆ ನಮಗೆ ಇದೇ ಮಸಾಲಕ್ಕೆ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಒಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಆದ ನಂತರ 1 ಟೀ ಸ್ಪೂನ್ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟಾಣಿ ಹಾಗೆ ಈ ಮಸಾಲವನ್ನು ಮ್ಯಾಶ್ ಮಾಡ್ಕೋಬೋದು, ಇದು ಆಪ್ಷನಲ್. ಈ ಥರ ಮಾಡೋದ್ರಿಂದ ಗ್ರೇವಿ ಕೂಡ ತುಂಬಾ ತಿಕ್ಕಾಗುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಈಗ ಬಟಾಣಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ. ಸೊ ಈ ಟೈಮಲ್ಲಿ ಬಟಾಣಿ ಬೇಯಿಸಿಟ್ಕೊಂಡಿರುವಂಥ ನೀರೇನಿದೆ ನೋಡಿ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಿಸಬೇಕು. ಕುದಿ ಬಂದ ನಂತರ ಅದಕ್ಕೆ 4 ಕಪ್ನಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಎಕ್ಸ್ಟ್ರಾ ಏನಾದರೂ ಬೇಕಂತ ಎಣಿಸಿದರೆ ನೀವು ಆ್ಯಡ್ ಮಾಡ್ಕೋಬೋದು. ಗ್ರೇವಿದು ಥಿಕ್ನೆಸ್ ನೋಡಿ ಈ ಥರ ಇರಬೇಕು. ನಾವು ಟೊಮ್ಯಾಟೊ ಸಾರೆಲ್ಲ ಏನು ಮಾಡ್ತೀವಿ ನೋಡಿ, ಅಂಥ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಯಾಕಂದರೆ ಇದನ್ನು ಮತ್ತೆ ನಾವು ಮಿಕ್ಸರ್ ಒಟ್ಟಿಗೆ ಆ್ಯಡ್ ಮಾಡಲಿಕ್ಕಿದೆ, ಆಗ ಇನ್ನೂ ಥಿಕ್ ಆಗುತ್ತೆ. ಸೊ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಒಂದ್ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿಟ್ಟು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಬಾಯ್ಲ್ ಬಂದ ನಂತರ ಆಮೇಲೆ ಮಿಸಲ್ ರೆಡಿ ಆಗುತ್ತೆ.
ಹಾಗೆ ಪಾವನ್ನು ಹಾಗೆ ತಿನ್ಬೋದು, ಬಟ್ ನಾವು ಅದನ್ನು ಕಾಯಿಸಿ ತಿನ್ನೋದು ಪ್ರಿಫರ್ ಮಾಡ್ತೇವೆ. ಪಾವನ್ನು ಈ ಥರ 2 ಸ್ಲಿಟ್ ಮಾಡಿಕೊಂಡು ಬೆಣ್ಣೆ ಅಥವಾ ತುಪ್ಪದಿಂದ ತವದ ಮೇಲೆ ಕಾಯಿಸ್ಕೊಂಡು ತಿಂತೇವೆ. ಬಟ್ ಇದರಿಂದ ಪಾವಿದ್ದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ತುಪ್ಪ ಹಾಕಿರೋದ್ರಿಂದ. ಆಮೇಲೆ ತಿನ್ನೋ ವಿಧಾನ ಹೇಗೆ ಅಂದರೆ, ಒಂದು ಬೌಲಿಗೆ ಈ ಮಿಸಲನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈ ಮಿಕ್ಸರನ್ನು ಹಾಕ್ಕೊಳ್ಬೇಕು. ಮೇಲಿಂದ ಸ್ವಲ್ಪ ನೀರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಆ ಪಾವಲ್ಲಿ ಆ ಗ್ರೇವಿಯನ್ನು ತಕ್ಕೊಂಡು ಆಮೇಲೆ ತಿನ್ನೋದು. ಸೊ ಇವಾಗ ನಮ್ದು ಅಡಿಗೆ ಎಲ್ಲ ಆಯ್ತು. ಕರೆಕ್ಟ್ 1:30ಗೆ ನಮ್ದು ಊಟದ ಟೈಮ್. 1:30ಗೆಲ್ಲ ಪೂರಾ ಫಿನಿಶ್ ಆಯ್ತು. ಸೊ ಏನೇನು ಮಾಡಿದೆ ಅಂತ ತೋರಿಸ್ತೇನೆ. ಸೊ ಇಲ್ಲಿ ಪನೀರ್ ಬಟರ್ ಮಸಾಲ, ಇದು ಬೀನ್ಸ್ ಬಾಜಿ, ಆಮೇಲೆ ಇದು ಕ್ಯಾರೆಟ್ ಮತ್ತೆ ಕುಕುಂಬರ್ ಇದ್ದು ಸಲಾಡ್, ಮೊಸರು ಹಾಕಿದ್ದೀನಿ. ಆಮೇಲೆ ಇದು ಕಾರ್ನ್ ಮತ್ತೆ ದಾಳಿಂಬದ್ದು ಸಲಾಡ್, ಇದಕ್ಕೆ ಚೀಸ್ ಹಾಕಿದ್ದೇನೆ. ಆಮೇಲೆ ಇದು ಅನ್ನ, ಇದು ಪಾಯಸ, ಇದು ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಪಾಯಸ. ಆಮೇಲೆ ಇದು ಸಾಂಬಾರ್ ಆಯ್ತು. ಸಾರಿ, ಆಮೇಲೆ ಇಡ್ಲಿ ಚಟ್ನಿ ಉಂಟು, ಆಮೇಲೆ ಹಪ್ಪಳ ಉಂಟು. ಸೊ ಇಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ, ಅದಕ್ಕೆ ಅದು ಸ್ವಲ್ಪ ಆಚೆ ಬದಿ ಉಂಟು. ಹೌದು, ಚಟ್ನಿ ಇಲ್ಲಿ ಉಂಟು, ಗ್ರೀನ್ ಚಟ್ನಿ. ಸೊ ಇಷ್ಟು ಬಗ್ಗೆ. ಆಮೇಲೆ ಶ್ರುತಿ ಇನ್ನು ಬರ್ಲಿಲ್ಲ, ಅವಳು ಲೇಟ್ ಆಗ್ತದೆ ಅಂತ ಫೋನ್ ಮಾಡಿದ್ವಿ. ಈಗ ನಮ್ಗೆ ಊಟ ಮಾಡ್ಬೇಕು, ಜೋರು ಹಸ್ವಾಗ್ತದೆ. ಸೊ ಎಲೆ ಊಟ ಇವತ್ತು ನಮ್ಗೆಲ್ಲ ಹಬ್ಬಕ್ಕೆ ಎಲೆ ಊಟ.